ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಹೊರೆಕಾಣಿಕೆ ಸಂಗ್ರಹಣಾ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಶರವು ಶ್ರೀ ಮಹಾಗಣಪತಿ ಕ್ಷೇತ್ರದ ಆಡಳಿತ ಮುಕ್ತೇಸರ ರಾಘವೇಂದ್ರ ಶಾಸ್ತ್ರಿಗಳು ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ದೇವತಾ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಮಾರಿಯಮ್ಮನ ಕೃಪೆಗೆ ಪಾತ್ರರಾಗೋಣ. ಯಾವುದೇ ಕಾರ್ಯ ಆರಂಭ ಮಾಡುವಾಗ ಗಣಪತಿಯ ಸ್ಮರಣೆ ಅಗತ್ಯ. ಹೀಗಾಗಿ ಶರವು ದೇವಸ್ಥಾನದಲ್ಲಿ ಗಣಪತಿಯನ್ನು ಸ್ಮರಿಸಿ ಕಾಪು ಕ್ಷೇತ್ರಕ್ಕೆ ದಕ್ಷಿಣ ವಾಹಿನಿಯ ಹೊರೆಕಾಣಿಕೆ ಕಚೇರಿ ಶರವು ಕ್ಷೇತ್ರದಲ್ಲಿ ಉದ್ಘಾಟನೆಗೊಂಡು ಹೊರೆಕಾಣಿಕೆಗೆ ಚಾಲನೆ ನೀಡಲಾಗಿದೆ ಎಂದರು. ಉಳ್ಳದ ಮಹಾಗಣಪತಿ ದೇವಸ್ಥಾನ ಗಣಪತಿ ದೇವರು ಬಂದ ವಿಘ್ನ ಪರಿಹಾರ ಎಂಕ್ಲೆಗೆ ಮಾತ್ರ ಅಮ್ಮನ ಬ್ರಹ್ಮಕಲಶದ ಪಾಲ್ಗೊಳ್ಳದೆ ಸೇವೆ ಅಂದ್ರೆ ಗೊತ್ತಿನ ಅಡ್ಡಿ ಆಗ್ತಕ್ಕಂಥ ನಿವಾರಣೆ ಐತೆ ಬ್ರಹ್ಮಕಲಶ ಅಂದ್ರೆ ಎಂಕ್ಲೆಗೆ ಇದು ಪುಣ್ಯ ಫಲ ತಿಕ್ಕೋಡ ಅಂದ್ರೆ ಎಂಕ್ಲೆಗೆ ಅನುಕೂಲ ಆಗೋದು ಐತೆ ಪೂರಿ ಮಾತ್ರ ತೆಂಗಲ್ನ ಕಾಣಿತ ಹನಿ ಕೂಡಿ ಹಳ್ಳ ಆಗ್ತದೆ ಮಾತ್ರ ಸೇರಿದಾಗ ಕುಡ್ಲದ್ದಲ್ಲ ಆ ಅಮ್ಮನ ಸೇವೆಗೆ ಬ್ರಹ್ಮಕಲಶಕ್ಕೆ ಮುಡಿತು ಹಸಿರುವಾಣಿ ಹೊರೆಕಾಣಿಕೆ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿಯವರು ಮಾತನಾಡಿ, ಕಾಪುವಿನ ಅಮ್ಮನ ದೇವಾಲಯ ದಕ್ಷಿಣ ಭಾರತದಲ್ಲಿ ಅತಿ ಸುಂದರವಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಮೆರುಗು ನೀಡುವ ವಾಸ್ತುವಿಗೆ ಅನುಗುಣವಾಗಿ ದೇವಸ್ಥಾನದ ಕಾಮಗಾರಿ ನಡೆಯುತ್ತಿದ್ದು, ಕವಚ, ಗಂಟೆ, ತಿರುಪತಿ ಮಾದರಿಯ ಗೋಪುರ, ವಿಶಾಲವಾದ ಅನ್ನಛತ್ರ, ಭದ್ರತೆಯ ಹುಂಡಿ, ಮ್ಯೂಸಿಯಂ, ಹೈಟೆಕ್ ಶೌಚಾಲಯ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು. ತಾಯಿಯ ಒಂದು ಪ್ರೇರಣೆ ಯಾವ ರೀತಿ ಇದೆ ಅಂತ ಹೇಳಿದರೆ, ತಾಯಿಯ ವಾಕ್ಯ ಆಗಿದೆ, ನಾವು ಪ್ರಾರ್ಥನೆ ಮಾಡಿ ಹೊರೆಕಾಣಿಕೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ತಾಯಿ ಹೇಳಿದ್ರು, ನೀವು ಗಣಪತಿಯನ್ನು ಮುಂದಿಟ್ಟುಕೊಂಡು ಮಾಡಿ, ವಿಘ್ನ ನಿವಾರಕನ ಅನುಗ್ರಹ ಪಡೆದು ಮಾಡಿ, ನಾನು ಐತಿಹಾಸಿಕ ಹೊರೆಕಾಣಿಕೆಯನ್ನು ತರಿಸಿಕೊಡ್ತೇನೆ ಅಂತ. ಏನು ಒಂದು ಕಾಕತಾಳೀಯ ಅಂತ ಹೇಳಿದ್ರೆ, ಇವತ್ತು ಪ್ರಥಮ ಕಚೇರಿ, ನಾವು ಕಾಪುವಲ್ಲಿ ಕೂಡ ಕಚೇರಿ ಮಾಡಿಲ್ಲ, ಪ್ರಥಮ ಕಚೇರಿ ಇವತ್ತು ಶರವು ಗಣಪತಿಯ ಸಾನ್ನಿಧ್ಯದಲ್ಲಿ ನಡೆದಿದೆ ಅಂತ ಹೇಳಿದ್ರೆ, ಅದರ ಒಂದು ತಾಯಿಯ ಯಾವ ರೀತಿಯ ಪವಾಡ ಇದೆ, ಅನುಗ್ರಹ ಇದೆ ಅಂತ ನಾವು ಊಹಿಸಲಿಕ್ಕೆ ಅಸಾಧ್ಯ. ಆದ್ದರಿಂದ ಎಲ್ಲ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ನಮ್ಮ ಈ ಭಕ್ತಾದಿಗಳು ಆ ಹೊರೆಕಾಣಿಕೆಗಳನ್ನು ತಾವು ಸಮರ್ಪಣೆ ಮಾಡುವ ಮೂಲಕ ಲಕ್ಷಾಂತರ ಜನರಿಗೆ ಪ್ರಸಾದದ ರೂಪದಲ್ಲಿ ನಿಮ್ಮ ಆ ಕಾಣಿಕೆ ಎಲ್ಲರಿಗೂ ತಾಯಿ ಅನುಗ್ರಹಿಸಿ ಕೊಡ್ತಾ ಇದ್ದಾಳೆ. ಶ್ರೀ ಕ್ಷೇತ್ರಕ್ಕೆ ಎಲ್ಲಾ ಕಡೆಗಳಿಂದ ಬರುವ ಹೊರೆಕಾಣಿಕೆಗೆ ಶರವು ದೇವಸ್ಥಾನ ಕೇಂದ್ರ ಬಿಂದುವಾಗಲಿದ್ದು, ಈ ಪುಣ್ಯ ಕಾರ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಹಾಗೂ ಆ ಭಾಗದ ವಿವಿಧ ಪ್ರದೇಶಗಳಿಂದ ಹಸಿರು ಹೊರೆಕಾಣಿಕೆ ಬರಲಿದೆ ಹಾಗೂ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗೋಣ ಎಂದು ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಪೂಜಾರಿ ಅವರು ವಿನಂತಿಸಿದರು. ಇದಕ್ಕೆ ಇವತ್ತು ಜಗತ್ತಿನಾದ್ಯಂತ ಎಲ್ಲರೂ ಒಂದು ಬಹಳ ಭಕ್ತಿ ಗೌರವದಿಂದ ನಮ್ಮನ್ನು ಕಾಣುವಂತಾಗಿದೆ. ಈ ಒಂದು ಇಂಥ ಸಮಯದಲ್ಲಿ ಇವತ್ತು ನಮ್ಮ ಕಾಪುವಿನ ಮಾರಿಗುಡಿ, ಕಾಪುವಿನ ಅಮ್ಮನವರ ದೇವಸ್ಥಾನ ಅಂತ ಹೇಳಿದರೆ, ಇಡೀ ನಮ್ಮ ಭಾರತ ದೇಶದಲ್ಲೆಲ್ಲ ಜಗತ್ತಿನಾದ್ಯಂತ ಒಂದು ಮಾತಿದೆ, ನಮ್ಮ ಇಷ್ಟಾರ್ಥಗಳು ಏನು ಹೋಗಿ ನಾವು ಅಮ್ಮನ ಮುಂದೆ ಇಡ್ತೇವೆ ಅದನ್ನು ಖಂಡಿತವಾಗ್ಲೂ ಅದನ್ನು ನೆರವೇರಿಸಾಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಎಲ್ಲರಲ್ಲೂ ಇದೆ. ಈ ಒಂದು ಇಂಥ ಒಂದು ನಂಬಿಕೆಗಳಿರುವಾಗ ಈ ದೇವಸ್ಥಾನದ ಜೀರ್ಣೋದ್ಧಾರ ಈಗ ಎಲ್ಲರೂ ಇವತ್ತು ಇದರ ಅಧ್ಯಕ್ಷರುಗಳಿದ್ದಾರೆ, ಹಾಗೆ ಉಪಾಧ್ಯಕ್ಷರು. ಈ ವೇಳೆ ಐಕಳಭಾವ ಚಿತ್ತರಂಜನ್ ಭಂಡಾರಿ, ದೀಕ್ಷಿತ್ ಭಂಡಾರಿ ಉಳ್ಳಾಲಗುತ್ತು, ಚಂದ್ರಹಾಸ ಶೆಟ್ಟಿ ರಂಗೋಲಿ, ಉಲ್ಲಾಸ್ ಶೆಟ್ಟಿ ಪೆರ್ಮುದೆ, ಅರುಣ್ ಶೆಟ್ಟಿ ಪಾದೂರು, ಮಿಥುನ್ ರೈ, ಶಶಿಕುಮಾರ್ ರೈ ಬಾಲ್ಯೊಟ್ಟು, ಜಯಪ್ರಕಾಶ್ ರೈ ಸುಳ್ಯ, ಸಿಎ ಶಾಂತಾರಾಮ ಶೆಟ್ಟಿ, ಶೆಡ್ಡೆ ಸಂತೋಷ್ ಶೆಟ್ಟಿ, ಪದವು ಮೇಗಿನ ಮನೆ ಉಮೇಶ್ ರೈ, ಬಾಲಕೃಷ್ಣ ಶೆಟ್ಟಿ ಬಾಳ, ಚಂದ್ರಶೇಖರ ಉಚ್ಚಿಲ, ಸುಕೇಶ್ ಚೌಟಾ ಉಳ್ಳಾಲಗುತ್ತು, ಮಾಜಿ ಮೇಯರ್ ಭಾಸ್ಕರ ಮೊಯ್ಲಿ, ಸುಧಾಕರ್ ರಾವ್ ಪೇಜಾವರ, ಆನಂದ ಶೆಟ್ಟಿ ತೊಕ್ಕೊಟ್ಟು, ಸಂದೀಪ್ ಬೆಂಗ್ರೆ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.
Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area, and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.